ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ವಾರ್ಡುಗಳಲ್ಲಿಯೂ ರಸ್ತೆ ಬದಿಗಳಲ್ಲಿ ಕಾಡು ಪೊದರುಗಳು ಬೆಳೆದು ವಿದ್ಯಾರ್ಥಿಗಳು ಸೇರಿದಂತೆ ಕಾಲ್ನಡೆ ಯಾತ್ರಿಕರಿಗೂ ಭಯಭೀತಿಯಿಂದ ನಡೆದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಬೆಳೆದ ಕಾಡು ಪೊದರುಗಳು ರಸ್ತೆ ಅಡ್ಡವಾಗಿ ಬಂದು ದಾಟುವವರಿಗೆ ಸವಾಲಾಗಿ ಪರಿಣಮಿಸಿದ್ದು, ಕೆಲವೆಡೆ ಇದರಿಂದ ಅಪಾಯವೂ ಹೆಚ್ಚಾಗಿದೆ. ರಸ್ತೆ ಬದಿಗಳಲ್ಲಿ ಸುದೀರ್ಘ ಕಾಲದಿಂದ ಬೆಳೆದಿರುವ ಪೊದರುಗಳಲ್ಲಿ ಕಾಡು ಹಂದಿಗಳು, ವಿಷಜಂತುಗಳು ಸೇರಿದಂತೆ ಹಲವು ರೀತಿಯ ವಿಷಸರ್ಪಗಳು ಇರುವುದರಿಂದ ಸಂಬಂಧಪಟ್ಟವರು ಇತ್ತ ಕಡೆ ತಿರುಗಿಯೂ ನೋಡದೆ ಇರುವುದು ಗ್ರಾಮಸ್ಥರಲ್ಲಿ ಆಕ್ರೋಶ ವೆಚ್ಚಿಸಿದೆ. ರಸ್ತೆ ಬದಿಗಳಲ್ಲಿ ಸುದೀರ್ಘ ಕಾಲದಿಂದ ಬೆಳೆದಿರುವ ಪೊದರುಗಳಲ್ಲಿ ಕಾಡು ಹಂದಿಗಳು, ವಿಷಜಂತುಗಳು ಸೇರಿದಂತೆ ಹಲವು ರೀತಿಯ ವಿಷಸರ್ಪಗಳು ಇರುವುದರಿಂದ ಸಂಬಂಧಪಟ್ಟವರು ಇತ್ತ ಕಡೆ ತಿರುಗಿಯೂ ನೋಡದೆ ಇರುವುದು ಗ್ರಾಮಸ್ಥರಲ್ಲಿ ಆಕ್ರೋಶ ಹೆಚ್ಚಿಸಿದೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಮಾಡಿಸಬೇಕಾದ ಕೆಲಸಗಳಲ್ಲಿ ಅಧಿಕಾರಸ್ಥರು ಅಸಡ್ಡೆ ತೋರುತ್ತಿರುವುದಾಗಿ ಸ್ಥಳೀಯರು ಆಡಿಕೊಳ್ಳುತ್ತಿದ್ದಾರೆ. ಕಾಡು ಪೊದರುಗಳನ್ನು ತೆರವುಗೊಳಿಸುವಂತೆ ಹಲವು ಬಾರಿ ಪಂಚಾಯತ್ ಅಧಿಕಾರಸ್ಥರನ್ನು ಸಂಪರ್ಕಿಸಿದರೂ ಇವರು ತ್ವರಿತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಸ್ಥಳೀಯರು ಪಂಚಾಯತ್ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ತಕ್ಷಣ ನಿಭಾಯಿಸಿ ಈ ಕಾಡು ಪೊದರುಗಳನ್ನು ತೆರವುಗೊಳಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.